ಬ್ರಿಟಿಷರ ಕೊಡುಗೆಯಾಗಿ ಪುತ್ತೂರು ಹಳೆ ತಾಲೂಕು ಕಚೇರಿ ಹಿಂಭಾಗದಲ್ಲಿದ್ದ ಸಬ್ ಜೈಲ್ ಇದೀಗ ಅಳಿವಿನಂಚಿನಲ್ಲಿದ್ದು 100 ವರ್ಷಕ್ಕೂ ಹೆಚ್ಚಿನ ಆಯುಷ್ಯದ ಈ ಜೈಲಿನ ಗೋಡೆಗಳು ಮಳೆಯ ಅಬ್ಬರಕ್ಕೆ ಕುಸಿದು ಬೀಳುವ ಸ್ಥಿತಿಯಲ್ಲಿದೆ. ಮುಂಜಾಗರೂಕತೆ ವಹಿಸದೇ ಇದ್ದರೆ ಈ ಗೋಡೆ ಕುಸಿದು ಅಪಾಯ ಉಂಟಾಗುವ ಸಾಧ್ಯತೆ ಕಂಡುಬಂದಿದೆ. ಬ್ರಿಟಿಷರ ಕಾಲದ ಆಡಳಿತಾತ್ಮಕ ಹಿನ್ನೆಲೆಯಲ್ಲಿ ನಿರ್ಮಿಸಲಾದ ಈ ಸಬ್ ಜೈಲ್ ಅತ್ಯಂತ ಗಟ್ಟಿಯಾಗಿ ನಿರ್ಮಾಣವಾಗಿತ್ತು. ಜೋಡಿ ದಪ್ಪ ಕಲ್ಲಿನಲ್ಲಿ ಗೋಡೆ ನಿರ್ಮಿಸಲಾಗಿದೆ. ಸುಮಾರು 5 ಅಡಿ ಕಗ್ಗಲ್ಲಿನ ಅಡಿಪಾಯ ಹಾಕಿ ಗೋಡೆ ನಿರ್ಮಾಣ ನಡೆದಿದೆ. ಆದರೆ ಇದೀಗ ಗೋಡೆ ಶಿಥಿಲಗೊಂಡು ಕುಸಿಯುವ ಸ್ಥಿತಿಯಲ್ಲಿದೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಅನುಕೂಲದ ಹಿನ್ನೆಲೆಯಿಂದ ಕೋರ್ಟ್ ಮತ್ತು ಸಬ್ ಜೈಲ್ ಅಕ್ಕಪಕ್ಕದಲ್ಲಿದ್ದು ಬ್ರಿಟಿಷ್ ಸರ್ಕಾರ ಸುಸಜ್ಜಿತ ಕಟ್ಟಡ ನಿರ್ಮಿಸಿತು. ಮುಂಭಾಗದಲ್ಲಿ ನ್ಯಾಯಾಲಯ ಮತ್ತು ಹಿಂಭಾಗದಲ್ಲಿ ಜೈಲು ಕಾರ್ಯಾಚರಿಸುತ್ತಿತ್ತು. ಸ್ವಾತಂತ್ರ್ಯ ನಂತರವೂ ಕೆಲ ಕಾಲ ಹೀಗೆಯೇ ಮುಂದುವರೆದಿತ್ತು. 60 ದಶಕದಲ್ಲಿ ಕೋರ್ಟ್ ಸಮುಚ್ಚಯವನ್ನ ತಾಲೂಕು ಕಚೇರಿಯಾಗಿ ಪರಿವರ್ತಿಸಲಾಯಿತು. ಜಿಲ್ಲಾ ಕೇಂದ್ರವಾದ ಮಂಗಳೂರಿನಲ್ಲಿ ಜೈಲ್ ನಿರ್ಮಾಣಗೊಂಡ ಕಾರಣ ಪುತ್ತೂರಿನ ಸಬ್ ಜೈಲ್ ಅನಾಥವಾಯಿತು. ಕಂದಾಯ ಇಲಾಖೆಯ ಭಾಗವಾಗಿರುವ ಖಜಾನೆಯಾಗಿಯೂ ಈ ಸಬ್ ಜೈಲನ್ನು ಸ್ವಲ್ಪ ಸಮಯ ಬಳಸಿಕೊಳ್ಳಲಾಗಿತ್ತು. ಜಿಲ್ಲಾ ಕೇಂದ್ರವಾದ ಮಂಗಳೂರಿನಲ್ಲಿ ಜೈಲು ನಿರ್ಮಾಣಗೊಂಡ ಕಾರಣ ಪುತ್ತೂರಿನ ಸಬ್ ಜೈಲ್ ಅನಾಥವಾಯಿತು. ಕಂದಾಯ ಇಲಾಖೆಯ ಭಾಗವಾಗಿರುವ ಖಜಾನೆಯಾಗಿಯೂ ಈ ಸಬ್ ಜೈಲನ್ನು ಸ್ವಲ್ಪ ಸಮಯ ಬಳಸಿಕೊಳ್ಳಲಾಗಿತ್ತು. ಆದರೆ ಜೈಲು ಮಾತ್ರ ಹಾಗೆಯೇ ಉಳಿಯಿತು. ಸುಮಾರು 100 ವರ್ಷಗಳಲ್ಲಿ ಬಿಸಿಲು ಮಳೆಗೆ ಮೈಯೊಡ್ಡಿ ನಿಂತ ಈ ಜೈಲಿಗೆ ಗೋಡೆಗಳು ಬಿರುಕು ಬಿಟ್ಟಿದ್ದಷ್ಟೇ ಅಲ್ಲ, ಇಲ್ಲಿ ಪೊದೆ ಕಸಗಳ ರಾಶಿ ತುಂಬಿ ಇಡೀ ವಾತಾವರಣ ದುರ್ವಾಸನೆಯ ಕೇಂದ್ರವಾಯಿತು. ಇದೀಗ ಈ ಗೋಡೆಯ ಪಕ್ಕದಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ಕಟ್ಟಡ ಶವಾಗಾರಕ್ಕೂ ಗೋಡೆ ಕುಸಿತದಿಂದ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಸರ್ಕಾರಿ ಆಸ್ಪತ್ರೆಯ ರೋಗಿಗಳು ಮಕ್ಕಳು ಈ ಭಾಗದಲ್ಲಿ ಓಡಾಡುತ್ತಿರುವುದು ಶವಾಗಾರಕ್ಕೆ ಬಂದವರು ಇದೇ ಭಾಗದಲ್ಲಿ ಗುಂಪಾಗಿ ನಿಲ್ಲುವುದರಿಂದ ಗೋಡೆ ಕುಸಿದರೆ ಮತ್ತಷ್ಟು ದೊಡ್ಡ ಸಮಸ್ಯೆಗೆ ಕಾರಣವಾಗುವ ಭೀತಿಯು ಇಲ್ಲಿಗೆ ಬರುವ ಜನತೆಯಲ್ಲಿ ಆವರಿಸಿದೆ. ಇದರೊಂದಿಗೆ ಸರ್ಕಾರಿ ಆಸ್ಪತ್ರೆಯ ವಠಾರಕ್ಕೆ ಬೆಳಕು ನೀಡುವ ಬೀದಿ ದೀಪಗಳು ಇಲ್ಲೇ ಇದ್ದು ಗೋಡೆ ಕುಸಿದು ಬಿದ್ದರೆ ಈ ಕಂಬಗಳು ಬೀಳುವ ಸಾಧ್ಯತೆ ಇದೆ. ಆಸ್ಪತ್ರೆಯಿಂದ ಔಷಧಿ ದಾಸ್ತಾನು ಕೊಠಡಿಗೆ ಹಾಗೂ ಶವಾಗಾರಕ್ಕೆ ಹೋಗಲು ಇರುವ ನಿರ್ಗಮನ ಬಾಗಿಲು ಕೂಡ ಈ ಗೋಡೆ ಎದುರು ಭಾಗದಲ್ಲಿ ಇದ್ದು ಅಪಾಯ ಉಂಟು ಮಾಡುವ ಆತಂಕವೂ ಇದೆ. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.